ಅಥಣಿ ಗ್ರಾಮೀಣ ಗ್ರಾಮ ಪಂಚಾಯತ್ ಸಂಕೋನಟಿ ವ್ಯಾಪ್ತಿಯಲ್ಲಿ ಬರುವ ಬಸವನಗುಡಿ ತೋಟದ ವಾರ್ಡ್ ನಂಬರ್ 2ರಲ್ಲಿ ಚುನಾವಣೆಯಲ್ಲಿ ಕಣಕ್ಕಿಳಿಸಿ ನನ್ನನ್ನು ಭರ್ಜರಿಯಾಗಿ ಗೆಲುವು ನೀಡಿದ ಎಲ್ಲ ಮುಖಂಡರಿಗೆ ಗುರು ಹಿರಿಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಎಂದು ಸಂಕೋನಟಿ ಗ್ರಾಮ ಪಂಚಾಯತ್ನ ನೂತನ ಸದಸ್ಯರಾದ ಅನಿಲ ನರೋಡೆ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಕೋನಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬಸವನಗುಡಿ ತೋಟದ ವಾರ್ಡ್ ನಂಬರ್ 2ರ ಅಧಿಕೃತ ಅಭ್ಯರ್ಥಿಯಾಗಿ ಮುಖಂಡರು ನನ್ನನ್ನು ಕಣಕ್ಕಿಳಿಸಿ ಅಭೂತಪೂರ್ವ ಗೆಲುವು ತಂದುಕೊಟ್ಟಿದ್ದ ಎಲ್ಲ ಮುಖಂಡರಿಗೂ ಹಾಗೂ ಮತದಾರರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುವುದರ ಜೊತೆಗೆ ಗ್ರಾಮ ಹಾಗೂ ವಾರ್ಡಿನ ಅಭಿವೃದ್ಧಿಗೋಸ್ಕರ ಯಾವುದೇ ಜಾತಿ ಮತ ಪಕ್ಷದ ಭೇದ ಮರೆತು ವಾರ್ಡಿನ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು. ಸಂಕೋನಟಿ ಗ್ರಾಮ ಪಂಚಾಯತಿ ಬಸವನಗುಡಿ ತೋಟ ವಾರ್ಡ್ ನಂಬರ್ 2 ಇದು ಮತದಾರರ ಗೆಲುವು ಅಂತ ಹೇಳ್ತೀನಿ. ಈಗಾಗಲೇ ಏನೇನು ಆಶ್ವಾಸನೆಗಳು ಕೊಟ್ಟಿದ್ರಿ? ಎಲ್ಲ ವಾರ್ಡ್ ಪೂರ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರಿ. ಏನೇನು ಕೊಟ್ಟಿದ್ರಿ? ಯಾವ ರೀತಿ ಈಡೇರಿಸ್ತೀರಿ? ರೋಡ ಕುಡಿ ನೀರು ಎಲ್ಲ ಈಡೇರಿಸ್ತೀರಿ. ಮನವಿ ಕೊಟ್ಟಿದ್ದೀನಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಅಥಣಿಯ ಯುವ ಮುಖಂಡ ರವಿ ಬಡಕಂಬಿ ಮಾತನಾಡಿ, ಗ್ರಾಮ ಪಂಚಾಯತ್ ಉಪಚುನಾವಣೆ ಜಿದ್ದಾಜಿದ್ದಿಯ ಸ್ಪರ್ಧೆಯಾಗಿತ್ತು. ವಾರ್ಡಿನ ಎಲ್ಲ ಮತದಾರರು ವಾರ್ಡಿನ ಅಭಿವೃದ್ಧಿಗೋಸ್ಕರ ಅನಿಲ ನರೋಡೆ ಅವರನ್ನ ಅಭೂತಪೂರ್ವ ಗೆಲುವು ನೀಡಿದ ಎಲ್ಲ ಮುಖಂಡರಿಗೂ ಧನ್ಯವಾದವನ್ನು ಅರ್ಪಿಸಿದರು. ಬಸವನಗುಡಿ ವಾರ್ಡ್ ನಂಬರ್ 2ರಲ್ಲಿ ಮರುಚುನಾವಣೆ ಆಗಿತ್ತು. ಮರುಚುನಾವಣೆ ಆದ ನಂತರ ಒಂದು ಅಗದಿ ಹನಾಹನಿಯ ಒಂದು ಫಲಿತಾಂಶ ಹೊರಬಿದ್ದಿದ್ದು. ಈ ಫಲಿತಾಂಶ ಯಾರಾಗೈತೆ ಅಂದ್ರೆ ಬಸವನಗುಡಿ ವಾರ್ಡ್ನ ಸಮಸ್ತ ಮತದಾರ ಮತ್ತು ಕಾರ್ಯಕರ್ತರ ಗೆಲುವು ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬ ಯುವಕರೇ ಬರ್ತಾ ಇದ್ದಾರೆ ಎಲ್ಲ ಚುನಾವಣೆಗಳಿಗೆ. ಯುವಕರಿಗೆ ಮತದಾನ ಕೊಟ್ಟರು. ಒಬ್ಬ ಏನು ಕೆಲಸ ಮಾಡಿದ್ರು, ಯಾವ ಜೊತೆ ಮಂದಿ ಜೊತೆ ಹೊಂದಾಣಿಕೆ ಇದ್ದು ಪ್ರತಿಯೊಬ್ಬರ ವೋಟರ್ಸ್ ಏನು ಇವತ್ತು ಟಚ್ ಮಾಡಿದ್ದಾರೆ. ಅದ ಒಂದು ಗೆಲುವಂತ ಅನಿಲ್ ಸದಾಶಿವ ನರೋಡೆ ಅವರು ಆಯ್ಕೆ ಆಗಿದ್ದಾರೆ. ಈ ಗೆಲುವು ಏನಿದ್ರೆ ಬಸವನಗುಡಿ ತೋಟದ ಪ್ರತಿಯೊಬ್ಬ ಮತದಾರ ಗೆಲುವು. ಮತ್ತು ನಾವು ಚುನಾವಣೆ ಮಾಡಿದ್ದೀವಿ, ಅಲ್ಲಿ ಅನುಕಂಪ ಕೈ ಹಿಡ್ದೈತಿ. ರೊಕ್ಕ ಕೆಲವೊಬ್ಬರು ಹಣ ಮತ್ತು ಹೆಂಡ ಹಚ್ಚಿದ್ರು, ಇದು ಕೈ ಹಿಡಿದು ಮಾಡಿದೆವು. ಏನೂ ಇಲ್ಲ, ಮತದಾರ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ಇವತ್ತು ಸತ್ಯಕ್ಕೆ ಒಂದು ಜೀವನ ತಂದು ಕೊಟ್ಟಿದ್ದ ಯಾರು ಮತದಾರ ಇದ್ದಾರೆ ಬಸವನಗುಡಿ ತೋಟದವರು ಅಂತ ಹೇಳಿ. ಸಂಕೋನಟಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪರಶುರಾಮ ಸೋನಕೆರೆ ಅವರು ಮಾತನಾಡಿ, ಅನಿಲ ನರೋಡಿ ಅವರು ಚುನಾವಣೆಯ ಸಂದರ್ಭದಲ್ಲಿ ವಾರ್ಡಿನ ಜನರಿಗೆ ಆಶ್ವಾಸನೆಯನ್ನ ನೀಡಿದ ಪ್ರಕಾರ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ವಾರ್ಡಿನ ಅಭಿವೃದ್ಧಿಗಾಗಿ ಶ್ರಮಿಸುವಂತೆ ಉತ್ಸಾಹಿ ಯುವಕರನ್ನ ಚುನಾವಣೆಯಲ್ಲಿ ಗೆಲುವನ್ನ ನೀಡಿದ್ರು. ಅಷ್ಟೇ ಪ್ರಾಮಾಣಿಕವಾಗಿ ವಾರ್ಡಿನ ಅಭಿವೃದ್ಧಿಗೋಸ್ಕರ ಸದಾ ಶ್ರಮಿಸುತ್ತೇನೆ ಎಂದು ಹೇಳಿದರು. ಬಗ್ಗೆ ಇವತ್ತಿನ ಬದಲು ತಿಳಿಸಬೇಕಾದ್ರೆ ವಾರ್ಡ್ ನಂಬರ್ 2 ಬಸವನಗುಡಿ ಅವರದ ಎಲ್ಲ ವೋಟರ್ಸದ ಗೆಲುವತ್ತು ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಮರುಚುನಾವಣೆ ಇರುವಂಥ ಅನುಕಂಪ ಕೈ ಹಿಡಿತೈತೆ ನಾವು ಭಾವಿಸಿದ್ವಿ. ಅನುಕಂಪ ಏನು ಕೈ ಹಿಡಲಿಲ್ಲ. ಈ ಸಲ ವ್ಯಕ್ತಿ ಮ್ಯಾಗ ಆಯ್ಕೆ ಮಾಡಿ ಅವ್ರು ಒಳ್ಳೆಯ ವ್ಯಕ್ತಿಗೇನ ಮತವನ್ನು ಕೊಟ್ಟು ಆಯ್ಕೆ ಮಾಡಿರತ್ತೆ ಈ ಸಂದರ್ಭ ಹೇಳಕ್ಕೆ ಬಯಸ್ತೀನಿ. ಸರ್, ಈಗಾಗಲೇ ಕೆಲವೊಂದಷ್ಟು ಆಶ್ವಾಸನೆಗಳು ಕೊಟ್ಟಿದ್ದಾರೆ. ಯಾವ ರೀತಿ ನಿಮ್ಮ ಕ್ಯಾಂಡಿಡೇಟ್ ವಾರ್ಡಿನ ಅಭಿವೃದ್ಧಿ ಸಲುವಾಗಿ ಸದಾ ಯಾವತ್ತೂ ಅನಿಲ್ ನರೋಡೆ ಅವರು ಕೈ ಜೋಡಿಸ್ತಾರೋ. ಏನೇ ಕೆಲಸ ಇರಲಿ ಅವರು ಈ ಸಂದರ್ಭದಲ್ಲಿ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ವಾರ್ಡ್ನಾಗ ಯಾವ ರೀತಿ ಯಾರು ಆಶ್ವಾಸನೆ ಕೊಟ್ಟರೆ ಆ ರೀತಿ ಭರವಸೆತಾರ ತಿಳಿಸಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಸಂಕೋನಟಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಬಸವರಾಜ ಮರನೂರ, ವಾರ್ಡಿನ ಎಲ್ಲ ಮುಖಂಡರು, ಹಿರಿಯ ಮತದಾರರು, ಸದಸ್ಯರು ಹಾಜರಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ. ಸಂಕೋನಟಿ ಗ್ರಾಮ ಪಂಚಾಯತಿಯ ಬಸವನಗುಡಿ ತೋಟ 2 ನಂಬರ್ ವಾರ್ಡ್ದಿಂದ ಆರಿಸಿ ಬಂದಂಥ ಅನಿಲ್ ನರೋಡೆ ಅವರಿಗೆ ನನ್ನ ಶುಭಾಶಯಗಳು. ಈಗ ಅದು ಮರುಚುನಾವಣೆ ಆಗಿದ್ದರಿಂದ ಅಲ್ಲಿ ನಾವು ಅನುಕಂಪವನ್ನು ಆಧರಿಸಿ ಅವರಿಗೆ ನಾವು ಮತ ಹಾಕಬೇಕಂತ ತಿಳಿಸಿಂದ ಎಲ್ಲ ಪ್ರಯತ್ನ ಪಟ್ಟಿವಿ. ಯಾರೂ ಹಿಂದೆ ತಗೊಳ್ಳಿಲ್ಲ, ಕಾಯಲಿಲ್ಲ. ಅವ್ರದ್ದೇ ಆದಂಥ ಕಾಶದವರೇ ಅವ್ರು ನಾವು ಎಲೆಕ್ಷನ್ ಮಾಡ್ತೀವಿ ತಿಳಿಸಿಂದ ಚಾಲೆಂಜ್ ಮಾಡಿರು. ಆದ ಅನಿವಾರ್ಯ ಕಾರಣದಿಂದ ಈಗ ಅನಿಲ್ ನರೋಡೆ ಅವರು ಚಲೋ ತಿಳಿಸಿಂದ ಆಚೆ ಬಂದಿರುತ್ತೆ. ಅನಿಲ್ ಅವರು ಎಲ್ಲ ಒಳ್ಳೆ ರೀತಿ ಒಂದು ಕೆಲಸ ಮಾಡ್ತಾನೋ, ಒಂದು ಹೆಂಗೆ ಹುಡುಗದನ್ನ ತಿಳಿಸಿಂದ ನಾವು ಆರಿಸಿ ಕೊಟ್ಟಿದ್ವಿ. ಇದೊಂದು